ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಈರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಈರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಪಾದೋಡು ಧೂಳೆಯಾದ ಉಪ್ಪಿಯಾಸೆ ಎಂಕ್ ಈರೆ ಕಾರು ದೆಕ್ಕಿ ನೀರು ಆಪಿಯಾಸೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಈರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊಡ್ದು ಕಾಪುಲೆಂಟ್ಲೆ ದೇವಿ ಮಾತೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊಡ್ದು ಕಾಪುಲೆಂಟ್ಲೆ ದೇವಿ ಮಾತೆ ನಂದಿನಿದ ನೀರು ಆದ ಪರಪಿಯಾಸೆ ಎಂಕ್ ಐಟ್ ಮೀಪಿ ಭಕ್ತರ ಸೇವೆ ಮಲ್ಪಿಯಾಸೆ ನಂದಿನಿದ ನೀರು ಆದ ಪರಪಿಯಾಸೆ ಎಂಕ್ ಐಟ್ ಮೀಪಿ ಭಕ್ತರ ಸೇವೆ ಮಲ್ಪಿ ಆಸೆ ಪುಣ್ಯ ಸುಧೆ ನೀರ ಪನಿಯ ಪುನಾಸೆ ಪುಣ್ಯ ಸುಧೆ ನೀರ ಪನಿಯ ಪುನಾಸೆ ಅಭಿಷೇಕ ನಿತ್ಯ ನಿಕ್ ಮಲ್ಪುನಾಸೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮಗೆ ಆಶೀರ್ವಚನ ನೀಡಲಿಕ್ಕೆ ಬಂದಿರುವಂತಹ ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯ ಪ್ರಧಾನ ಅರ್ಚಕರಾದಂತಹ ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣ ಇವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರು ಶ್ರೀ ಕ್ಷೇತ್ರ ಕಟೀಲು ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಮುಕ್ತೇಸರರು. ಕಟೀಲು ದೇವಸ್ಥಾನದಲ್ಲಿ 6 ಮೇಳಗಳು ತಿರುಗಾಟ ಹೊರಡುವ ದಿನದಂದು ಗೆಜ್ಜೆ ಕಟ್ಟುವ ಸಮಯದಲ್ಲಿ ಕಲಾವಿದರಿಗೆ ಗೆಜ್ಜೆ ಕೊಟ್ಟು ಆಶೀರ್ವದಿಸಿ ಮೇಳದ ಸಂಚಾಲಕರನ್ನು ಹರಸಿ ಆಶೀರ್ವಾದ ಮಾಡುವವರು. ಹಲವಾರು ವರ್ಷಗಳ ಹಿಂದೆ ಕಟೀಲು ದೇವಸ್ಥಾನದಲ್ಲಿ ನೆರವುಕ್ಕಿ ಗರ್ಭಗುಡಿಯೊಳಗೆ ನೀರು ಪ್ರವೇಶಿಸಿ ಶ್ರೀದೇವಿಯ ಮೂರ್ತಿಯು ಮುಳುಗುವ ಅಂಚಿನಲ್ಲಿದ್ದಾಗ ಆ ಮೂರ್ತಿಯನ್ನು ಅಪ್ಪಿಕೊಂಡು ನೀನು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುವುದಾದರೆ ನಾನು ನಿನ್ನೊಡನೆ ಹೋಗುತ್ತೇನೆ ಎಂದು ತನ್ನ ಜೀವದ ಹಂಗು ತೊರೆದು ಯಾರು ಬೇಡಿಕೊಂಡರು ಅವರೇ ದಿವಂಗತ ಗೋಪಾಲ್ ಕೃಷ್ಣ ಅಸರಣ್ಣ ಅವರ ಸುಪುತ್ರರಾದ ಶ್ರೀ ಲಕ್ಷ್ಮೀನಾರಾಯಣ ಅಸರಣ್ಣ ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದ ಬಾಲಕೃಷ್ಣ ರೈ ಬೈತಾರ್ ಇವರು ಫಲ ಪುಷ್ಪ ಕೊಟ್ಟು ಗೌರವಪೂರ್ವಕವಾಗಿ ಸ್ವಾಗತ ಮಾಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ತನು ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ 10 ಸಂವತ್ಸರ ಅರೆಕಳ ಮಂಗಳೂರು. ಇದರ ತಾರೀಕು 30/3/2019 ಶನಿವಾರ ಜರಗಲಿರುವ ಬೆಳ್ಳಿ ಹಬ್ಬದ ಸೇವಾ ಬಯಲಾಟದ ಸಲುವಾಗಿ ಸಂಕ್ಷಿಪ್ತ ವಿವರ. ಪುಣ್ಯವಾಹಿನಿ ನೇತ್ರಾವತಿ ತಟದಲ್ಲಿ ಪ್ರಕೃತಿ ಸೌಂದರ್ಯಗಳಿಂದ ಶೋಭಿಸುವ ಹರೇಕಳ ಗ್ರಾಮದಲ್ಲಿ ಕೃಷಿ ಹಾಗೂ ಶಾರೀರಿಕ ಪರಿಶ್ರಮದ ಕೆಲಸವನ್ನೇ ನಂಬಿಕೊಂಡು ಬಂದಿರುವ ಮೇಗಿನ ಕೊಳ್ಕೆಯ ಶ್ರೀ ಭೋಜಮಣೈ ಮತ್ತು ಕೊಳ್ಕೆಯ ಶ್ರೀ ಜಯರಾಮ ಶೆಟ್ಟಿ ಇವರ ಮಹತ್ತರವಾದ ಇಚ್ಛೆಯಂತೆ 1995ನೇ ವರ್ಷ ಹರೇಕಳದ ಹಿರಿಯರು ಮತ್ತು ಯುವಕರನ್ನು ಹೊಂದಾಣಿಕೆ ಮಾಡಿಕೊಂಡು 1995ನೇ ವರ್ಷ ಕಡೆಂಜ ಶ್ರೀ ಜಗಜೀವನ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಇದೇ ಮಡ್ಡೇಲ್ಮಾರ್ ಗದ್ದೆಯಲ್ಲಿ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ಸೇವಾ ಬಯಲಾಟವಾಗಿ ಹಾಡಿಸುವುದಕ್ಕೆ ಕಾರಣರಾಗಿರುತ್ತಾರೆ. 1996ನೇ ವರ್ಷ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಮತ್ತು 10 ಸಂವತ್ಸರು ಹರೇಕಳ ಎಂಬ ಸಮಿತಿಯನ್ನು ರಚಿಸಿ ಬೈತಾರು ಹೊಸಮನೆ ಶ್ರೀ ಬಾಲಕೃಷ್ಣ ರೈ ಅವರನ್ನು ಅಧ್ಯಕ್ಷರಾಗಿ, ಕಲ್ಲಾಯಿ ಶ್ರೀ ತಿಮ್ಮಪ್ಪ ರೈ ಅವರನ್ನು ಉಪಾಧ್ಯಕ್ಷರಾಗಿ, ಪುರುಸಲಚಿಲು ಪದ್ಮನಾಭ ಹೆಗ್ಡೆ ಅವರನ್ನು ಕಾರ್ಯದರ್ಶಿಯಾಗಿ ಮತ್ತು ಡೆಬ್ಬೇಲಿ ಬಾಕಿಮಾರು ಡಿ ಗಣಪ ಶೆಟ್ಟಿ ಅವರನ್ನು ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕಮಿಟಿಯನ್ನು ಮಾಡಲಾಯಿತು. ಶ್ರೀ ಪದ್ಮನಾಭ ಹೆಗ್ಡೆ ಅವರು ತಮ್ಮ ವೈಯಕ್ತಿಕ ಕಾರಣದಿಂದ ಕಾರ್ಯದರ್ಶಿ ಸ್ಥಾನವನ್ನು ಬಿಟ್ಟುಕೊಟ್ಟಿರುವುದರಿಂದ 2007ನೇ ವರ್ಷ ಕಲ್ಲಾಯಿ ಶ್ರೀ ಜನಾರ್ದನ ಆಚಾರ್ಯ ಅವರನ್ನು ನೇಮಕ ಮಾಡಲಾಯಿತು. ಎಡ್ಡೆಪ್ಪುದ ಒಂಜಿ ಬುಳೆಚ್ಚಿಲ್ನ ಪಡೆಯಿನಂಚಿನ ಈ ಸಂಘ ಬೇತೆ ಬೇತೆ ರೀತಿಡ್ ಎಡ್ಡೆಡ್ಡೆ ಕಾರ್ಯೋಲೆನೆ ಮಲ್ತದ್ ನಾವು ಇತ್ತೆ ಈ ವರದಿಡ್ಲ ನಂಗೆ ತೆರಿದು ಬೈದೆಂಡು ಸಮಾಜಮುಖಿ ನೆಲೆಕ್ಟ್ ಕಟೀಲ್ದಪ್ಪೆನ ಸೇವೆ ಮಾತ್ರ ಆತು ಸಮಾಜದ ಸೇವೆ ಎಲ್ಲ ಆಯ್ತು ಒಟ್ಟೊಟ್ಟಿಗೆ ನಡಪೋಡು ಒಂದು ಪಂಪಿನ ಒಂಜಿ ಎಡ್ಡೆಪ್ಪುದ ನೆಲೆಕ್ಟ್ ಬೇತೆ 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 ಬೇಲೆ ಕ್ಷೇತ್ರಲೆಡ್ ಬೇಲೆ ಬೆಂದಿನಕ್ಲೆಗ್ ಅಂಚನೆ ಅಶಕ್ತರೆಗ್ ಸಲ್ಲೊಡಾಯಿನಕ್ಲೆಗ್ ಒಂಜಾತ್ ಸಹಾಯ ಮಲ್ಪುನಂಚಿನ ಕೆಲಸವನ್ನ ಅಕ್ಲನ್ನ ಬೇಲೆನ ಗುರುತಿಸ್ತಾವನಂಚಿನ ಮಾನಾದಿಗೆ ಮಲ್ಪುನಂಚಿನ ಕೆಲಸವನ್ನ ಈ ಸಂದರ್ಭಡು ಮಲ್ಪುನವು ಒಂಜಿ ಎಡ್ಡೆ ಪುಗರ್ತೆದ ಕೆಲಸ ಅಂದೆ ಅನ್ಗೆನ್ನಿವೆ. ಒಟ್ಟು ಯಕ್ಷಗಾನದ ಸೇವೆ ಮಾತ್ರ ಆತು ಒಂಜೆ ಜನಕ್ಕೆ ಮೂಲು ಮಾನಾದಿಗೆಲ್ಲ ಮಲ್ಪೇರು ಅವತ್ತಂದೆ ಕಟೀಲ್ ದಪ್ಪೆಡ ಮೇಳದ ಒಂಜಿ ಆಜಿ ಕಲಾವಿದರ್ನ ಸೇವೆನ ಎನ್ಯೊಂದು ಅಕ್ಲೆನ ಸೇವೆಲ್ನ ನೆಂಪು ಮಲ್ಪುನವು ಒಂಜಿ ಮಾಮಲ್ಲ ಬೇಲೆ ಎಂದು ಯಾನ ಎನ್ಯೊಂದು ಇನಿ ಈ ಕ್ಷೇತ್ರಡು ಇನಿ ಪಾತೆರ್ನ ಸಮಯ ಆತು ಅಂಡ್ಲ ಒಂಜಿ ಎಡ್ಡೆ ಕಾರ್ಯೋಗು 25ನೇ ವರ್ಷದ ಎಡ್ಡೆ ಕಾರ್ಯೋಗು ಎಂಕ್ಲ ಒಂಜಿ ಪಾಲ್ ಪಡೆಯರೆ
ಯಕ್ಷಗಾನದ ನೆಲೆಟ್ಟು ಒಂಜಾತ್ ಬೇಲೆನು ಬೆಂದೊಂದು ಎಂಕ್ಲಿಲ್ಲ ಉಲ್ಲ ಈ ಸಂಘ ಒಂದು 25ನೇ ವರ್ಷದ ಈ ಸಂಘ ಅವು ನನಲಾತ್ ಎಡ್ಡೆ ಬುಳೆಚಿಲ್ಗೆ ಬತ್ತದು ಐಟ್ ಅಧಿಕಾರ ಅಂತಸ್ತು ಅನ್ಪುನ ವಾ ಒಡಕ್ಕಲ ಬರಂದೆ ಒಂಜಪ್ಪೆ ಬಾಲೆಲ್ಲೆಕ್ಕ ಮಾತೆರ್ಲ ಕೂಡು ಕುಟುಂಬಡು ಒಂಜಿ ಎಡ್ಡೆ ಬೇಲೆ ಮಲ್ತೊಂದು ನನಲಾತ್ ಬುಲೆಚಿಲ್ದು ಎಡ್ಡೆ ಕೆಲಸ ಮಲ್ಪೆರೆ ಸಾಧ್ಯ ಆವಡು. ಆಗ ಕೇಳಿದಾಗ ಅಧ್ಯಕ್ಷರು ಹೇಳಿದರು, ಇದು ನಾನು ಮಾಡಿದ್ದಲ್ಲ, ಇಲ್ಲಿಯ ಯುವ ಜನತೆ ಸೇರಿ ಅವರ ಭಕ್ತಿಯಿಂದ ಮಾಡಿದಂಥ ಕೆಲಸಗಳಿದು ಅಂತ ಹೇಳಿದಂತೆ. ಯಾವಾಗ ಯಾವ ದೈವದ ಕೆಲಸ ದೈವದ ಕೆಲಸಗಳಲ್ಲಿ ಯುವಕರು ಈ ರೀತಿ ತನ್ನನ್ನು ತಾನು ತೊಡಗಿಸಿಕೊಂಡು ಅತ್ಯುತ್ತಮವಾದ ಸೇವೆಯನ್ನು ಕೊಡಬೇಕು ಅಂತ ಹೇಳ್ತಾರೆ, ಆ ಸಂಘಟನೆ ಯಾವತ್ತಿಗೂ ಅಂತ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂಘಟನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ, ನಮ್ಮೊಳಗಿನ ನಾಯಕ ಮೇಲೆ ಬಂದಾಗ, ಅತ್ಯುತ್ತಮವಾದ ಕೊಡಬೇಕು ಅಂತ ಹೇಳಿದಾಗ ನಾವು ಮನಸ್ಸಿನಲ್ಲಿ ಏನು ಅನಿಸಿಕೊಳ್ತೇವೋ, ನಿಸ್ವಾರ್ಥವಾದ ಸೇವೆ ಮನಸ್ಸಿನಲ್ಲಿ ಬಂದಾಗ ಹೃದಯದಲ್ಲಿ ಉಳಿದು ಆ ಕೆಲಸಗಳು ಸರಿಯಾದ ರೀತಿಯಲ್ಲಿ ಇದೊಂದು ನಿದರ್ಶನ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯೇ ದೇವರ ಆಶೀರ್ವಾದ ಖಂಡಿತವಾಗಿಯೂ ಈ ಜಾಗಕ್ಕೆ ಇದೆ. ಇಲ್ಲಾಂದರೆ 25 ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿ ಸೇವಾ ಬಯಲಾಟ ಮಾಡುವುದಂಥದ್ದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಅಂತಹ ದೇವರನ್ನು ಪಡೆದಂತಹ ಆಶೀರ್ವಾದವನ್ನು ಪಡೆದಂಥ, ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂತಹ, ಅದಕ್ಕೆ ಬೇಕಾದಂಥ ತ್ಯಾಗ ಮಾಡಿ ತಮ್ಮ ಎಲ್ಲ ರೀತಿಯ ಸರ್ವಸ್ವವನ್ನು ಧಾರೆ ಎರೆದಂಥ ಎಲ್ರಿಗೂ ನಾನು ಮೊದಲಾಗಿ ನಮಸ್ಕರಿಸುತ್ತೇನೆ. ಮೇಡಮ್ ಈಗ ಹೇಳಿದ ಮಾತು ಖಂಡಿತವಾಗಿ ನಾನು ಒಪ್ಪಿಕೊಳ್ತೇನೆ. 6 ಮೇಳಗಳನ್ನು ನಡೆಸಿಕೊಂಡು ಅದು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 5 ವರ್ಷಗಳ ಕೂಡ ಅದಕ್ಕೆ ಮುಂಗಡವಾಗಿ ಇರ್ತವೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ಸೇವೆ ಮಾಡುವಂಥದ್ದನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಆದಾಗ ದೇವರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಹೇಳುವಾಗ ಖಂಡಿತವಾಗಿಯೂ ಆ ಸತ್ಪ್ರಜೆಗಳಾಗಿ ಸಕಾರಕಾರಕ ಮಾಡ್ತೇವೆ. ಅದಕ್ಕಾಗಿ ದೇವರ ಆಶೀರ್ವಾದ ನಮಗೆ ಯಾವಾಗಲಿದೆ ಅಂತ ಹೇಳುವಂಥದ್ದು. ನಾವು ಈ ಒಂದು ಆಸುಪಾಸಿನಲ್ಲಿ ಬೆಳೆದು ದುರ್ಗಾ ಪರಮೇಶ್ವರಿ ದೇವರ ಒಂದು ಆಶೀರ್ವಾದ ಪಡೆದಿರುವಂಥ ಪ್ರಜೆ ಯಾರು ಇಲ್ಲ ಅಂತಲೇ ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ದೇವಿ ನಮ್ಮನ್ನು ಯಾವ ರೀತಿ ಪೋಷಿಸಿದ್ದಾರೆ ಅಂತ ಹೇಳಿದ್ರೆ, ಆ ಕಟೀಲು ದುರ್ಗಾ ಪರಮೇಶ್ವರ ಆ ಸ್ಥಾನ ಭಕ್ತಿಮಯ ಸ್ಥಾನ, ಒಂದು ವಿಹಂಗಮವಾದ ಸ್ಥಾನ, ಪವಿತ್ರವಾದ ಸ್ಥಾನ. ನಾವು ಯಾವತ್ತಿಗೂ ನಾವು ಹೊರಗೆ ಹೊತ್ತುಕೊಂಡಾಗ ಅತ್ಯಂತ ಹೆಮ್ಮೆಯಲ್ಲಿ ಹೇಳಿಕೊಳ್ಳುವಂಥ ಒಂದು ವಿಷಯ, ಅದು ತುಂಬಾ ಸಂತೋಷಕರ ವಿಚಾರ. ಇಂತಹ ನಿಟ್ಟಿನಲ್ಲಿ ನನಗೂ ಕೂಡ ನನ್ನ ಕೌಟುಂಬಿಕವಾಗಿ ಭಾವನಾತ್ಮಕ ಸಂಬಂಧ ಕಟೀಲು ದೇವಸ್ಥಾನದಲ್ಲಿದೆ. ನನ್ನ ಹಿರಿಯ ಅಕ್ಕ ಭರತನಾಟ್ಯ ಪಟು ಆಗಿದ್ರು ಸರ್. ಆಗ ಒಮ್ಮೆ ನಾವು ದೇವರ ಎದುರಿಗೆ ಅವರ ಭರತನಾಟ್ಯ ನೃತ್ಯ ಮಾಡಿದಾಗ ಅವತ್ತು ಅವರಿಗೆ ಆ ದೇವರು ಉಟ್ಟಂತ ಸೀರೆಯನ್ನು ಕೂಡ ಒಂದು ಕಾಣಿಕೆಯಾಗಿ ದಕ್ಷಿಣೆಯಾಗಿ ಕೊಟ್ಟಂಥದ್ದು ನನಗೆ ಯಾವತ್ತಿಗೂ ನೆನಪು ಇದೆ. ಇಂತಹ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಆಶೀರ್ವಚನ ಮಾಡಿದಂತಹ ದೇವರ ಆಶೀರ್ವಾದ ಖಂಡಿತವಾಗಿಯೂ ಇಲ್ಲಿ ಇದೆ. ಲಯನ್ಸ್ ಕ್ಲಬ್ಬಿನ ಒಂದು ಅಂತಾರಾಷ್ಟ್ರೀಯ ಸಂಘಟನೆ ಆದರೂ ಇಂತಹ ಒಂದು ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ನಾವು ಯಾವತ್ತಿಗೂ ಮಾಡ್ತೇವೆ. ಇವತ್ತು ಕೂಡ ಒಂದು ಸಣ್ಣ ರೀತಿಯ ಸ್ಪಂದನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಇಂತಹ ಒಂದು ಜಾಗಕ್ಕೆ ಬಂದು ನಿಮ್ಮೊಂದಿಗೆ ಬೆರೆತು ಗ್ರಾಮೀಣವಾದ ಜಾಗ, ಮನಸ್ಸು ಗ್ರಾಮೀಣ, ಜಾಗ ಗ್ರಾಮೀಣ ಅಂತ ಹೇಳುವುದಿಲ್ಲ. ಈ ಮನಸ್ಸು ಗ್ರಾಮೀಣ ಆದಾಗ ಆತ್ಮೀಯತೆ, ಬಾಂಧವ್ಯ ಯಾವತ್ತಿಗೂ ಹೆಚ್ಚಾಗಿರ್ತದೆ. ನಮ್ಮೊಳಗಿನ ಮಾನವೀಯ ಸಂಬಂಧಗಳು ಹೆಚ್ಚಾಗಿ ಬೆಳಿತೇವೆ. ಅಂತಹ ಸಂಬಂಧದ ಪ್ರತೀಕವಾಗಿ ನಾನು ಇಲ್ಲಿ ಕಾಣ್ತಾ ಇದ್ದೇನೆ. ಇಲ್ಲಿ ನಾನು ಬಂದಂತ ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡುವಂತಹ ಮಾತುಗಳು ನಮಗೆ ಸಿಕ್ಕಿದೆ. ಇದು ನನಗೆ ಅತ್ಯಂತ ಸಂತೋಷಮಯವಾದ ಕ್ಷಣ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವೇದಿಕೆಯಲ್ಲಿರುವಂತಹ ಶ್ರೀ ಧರ್ಮದರ್ಶಿ ಹರಿಕೃಷ್ಣ ಪುನರವರು ಅವರ ಸೇವೆ ಎಲ್ಲಾ ರೀತಿಯಲ್ಲಿ ವಿಸ್ತರಿಸಿಕೊಂಡು ಹೋದವರು. ನಾವು ಇವತ್ತಿಗೆ ಒಂದು ಶೌಚಾಲಯ ಕಟ್ಟಲಿಕ್ಕೆ ನಮಗೆ ತುಂಬಾ ಕಷ್ಟ ಆಗ್ತದೆ, ಅದನ್ನು ಒಗ್ಗೂಡಿಸಿಕೊಂಡು ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಒಂದು 20-25 ವರ್ಷಗಳ ಮೊದಲೇ ಸಾಧಾರಣ 100 ಗೃಹ ನಿರ್ಮಾಣ ಮಾಡಿ ಬಡವರ ಬಗ್ಗರಿಗೆ ದಾನ ಮಾಡಿದಂಥವರು. ಅವರು ಬಗ್ಗರಿಗೆ ದಾನ ಮಾಡಿದ ಲೆಕ್ಕ ಹಿಡಿದ ಕೂಡ ಅದು ಒಂದು ದಿವಸ ಸಾಕಾಗ್ಲಿಕ್ಕಿಲ್ಲ. ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದೇನೆ. ಅವರು ನಮ್ಮ ಲಯನ್ಸ್ನಲ್ಲಿ ಕೂಡ ನಮಗೆ ಎಲ್ಲ ರೀತಿಯ ಮಾರ್ಗದರ್ಶಕರು. ಒಳ್ಳೆಯ ಕೆಲಸ ಯಾವ ರೀತಿ ಮಾಡಬೇಕು, ಒಂದು ನಾಯಕ ಯಾವ ವಿಧದಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವಾಗ ನಾವು ಅವರ ಒಂದು ನಾಯಕತ್ವವನ್ನು ಯಾವತ್ತಿಗೂ ಅನುಕರಣೀಯವಾಗಿ ಉದಾಹರಣೆಯಾಗಿ ತೆಗೆದುಕೊಳ್ತೇನೆ. ಇಲ್ಲಿ ನೆರೆದಿರುವಂತಹ ಅಧ್ಯಕ್ಷರು, ಸಂಘಟನೆ ಅಧ್ಯಕ್ಷರು 25 ವರ್ಷದ ಬೆಳ್ಳಿ ಹಬ್ಬದ ನಿಮಗೆಲ್ಲರಿಗೂ ಶುಭಾಶಯ ಸಲ್ಲಿಸುತ್ತಾ, ಇದು 25 ಅಲ್ಲ, ಇದು ಖಂಡಿತವಾಗಿ 50 ವರ್ಷ, ಮುಂದೊಂದು ದಿನ 100 ವರ್ಷಗಳ ಒಂದು ಸಂಭ್ರಮಾಚರಣೆ ಮಾಡಲಿ. ಆ ದೇವರ ಆಶೀರ್ವಾದ ನಿಮಗೆ ಎಲ್ರಿಗೂ ಇರಲಿ. ಅದಕ್ಕೆ ಬೇಕಾದಂತ ಎಲ್ಲ ಸದ್ಬುದ್ಧಿ, ಎಲ್ಲ ಯಶಸ್ಸು ನಿಮಗೆ ಕೊಡ್ಲಿ ಅಂತ ಹೇಳ್ತಾ,
ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಹರೇಕಳ ಇದರ ಯಕ್ಷಗಾನ ಬೆಳ್ಳಿ ಹಬ್ಬದ ಬಯಲಾಟ ಬೆಳ್ಳಿ ಹಬ್ಬದ ಪ್ರಯುಕ್ತ ತಾರೀಕು 33/2019 ಶನಿವಾರ ಜರುಗುವ ಸಮಾರಂಭದಲ್ಲಿ ಶ್ರೀ ಬಾಲು ಪೂಜಾರಿ ಯಾನೆ ನವೀನ್ ಚಂದ್ರ ವೈದ್ಯನಾಥ ದೇವದಪಾತ್ರಿ ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಮಂಗಳೂರು ನಗರ ಕುಲಶೇಖರ ಮರೋಳಿ ದೋಟಮನೆ ದಿವಂಗತ ಸುಂದರ ಪೂಜಾರಿ ಮತ್ತು ದಿವಂಗತ ಲಕ್ಷ್ಮೀ ಪೂಜಾರಿ ಅವರ ಸುಪುತ್ರನಾಗಿ ಜನಿಸಿದ ತಾವು ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಸುಬ್ರಾಯ ಶಾಲೆ ನಾಗೂರಿಯಲ್ಲೂ, ಪದ್ವಾ ಪ್ರೌಢಶಾಲೆ ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಕಾಲೇಜು ಮಂಗಳೂರಿನಲ್ಲಿ PUC ಶಿಕ್ಷಣ ಪಡೆಯುವರು. ತಮ್ಮ ಪಿತೃಧರ್ಮವನ್ನು ಪೂರೈಸುವುದು ಅಭಿನಂದನೀಯ. 1979ನೇ ವರ್ಷ ನಮ್ಮ ಮಾಗಣೆಯ 3 ದೈವಗಳಲ್ಲಿ ಒಂದಾದ ಹರೇಕಳ ಗ್ರಾಮದ ಉಳಿದೊಟ್ಟಿನಲ್ಲಿರುವ ಕೊಡಮಣಿತಾಯಿ ದೈವದ ಅರ್ಚಕರಾಗಿ ಯಾವುದೇ ಚ್ಯುತಿ ಬಾರದ ರೀತಿಯಲ್ಲಿ 2019ನೇ ವರ್ಷಕ್ಕೆ 40 ವರ್ಷಗಳ ಪರಿಪೂರ್ಣ ಸೇವೆಯನ್ನು ಸಲ್ಲಿಸಿರುವ ಕೀರ್ತಿ ನಿಮಗೆ ಸಲ್ಲಿರುವುದು ಪ್ರಶಂಸನೀಯ. ತಮ್ಮ ಸೇವಾ ಅವಧಿಯಲ್ಲಿಯೇ ಕೊಡಮಣಿತಾಯ ದೈವಸ್ಥಾನ ಮತ್ತು ಗೋಪುರ ಪುನರ್ನಿರ್ಮಾಣಗೊಂಡಿರುವುದು ನಮಗೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ನಿಮ್ಮ ಇನ್ನು ಮುಂದಿನ ಬದುಕು ಯಾವುದೇ ಕಷ್ಟ ಕಾರ್ಪಣ್ಯಗಳಿಲ್ಲದೆ ಸುಖದಾಯಕವಾಗಿರಲಿ, ಆದರ್ಶವಾಗಲಿ. ಕಟೀಲು ಶ್ರೀ ದುರ್ಗಾಪರಮೇಶ್ವರಿಯು ನಿಮಗೆ ದೀರ್ಘಾಯುಷ್ಯ, ಆರೋಗ್ಯ, ಶ್ರೇಯಸ್ಸು ಹಾಗೂ ಧನಧಾನ್ಯಾದಿ ಸಂಪತ್ತನ್ನು ಕರುಣಿಸಲಿ ಎಂದು ನಾವೆಲ್ಲರೂ ಈ ಶುಭ ಸಂದರ್ಭದಲ್ಲಿ ಮನಪೂರ್ವಕ ಹಾರೈಸುತ್ತೇವೆ. ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಹರೇಕಳ ಇದರ ಯಕ್ಷಗಾನ ಬಯಲಾಟದ ಬೆಳ್ಳಿ ಹಬ್ಬದ ಪ್ರಯುಕ್ತ ಇಂದು ಜರುಗುವ ಸಮಾರಂಭದಲ್ಲಿ ಶ್ರೀ ತಿಮ್ಮಪ್ಪ ಬಂಗೇರ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಮಂಗಳೂರು ತಾಲೂಕು ಹರೇಕಳ ಗ್ರಾಮದ ಮಂಜಲ್ಗುತ್ತು ಬಳಿ ದಿವಂಗತ ಬಂಟಪ್ಪ ಬಂಗೇರ ಮತ್ತು ದಿವಂಗತ ಪೂವಕ್ಕ ಮಡಿವಾಲ ಇವರ ದ್ವಿತೀಯ ಪುತ್ರನಾಗಿ ಜನಿಸಿದ ತಾವು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪಾವೂರು ಹರೇಕಳ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಹರೇಕಳದಲ್ಲಿ ಪಡೆದು ಮುಂದಕ್ಕೆ ಓದು ಮುಂದುವರಿಸಲು ಅಸಾಧ್ಯವಾಗಿ ಹಿರಿಯರ ಕೃಷಿ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಾಯಿತು. ರೈತ ದೇಶದ ಅನ್ನದಾತ ಎಂಬ ಮಾತಿಗೆ ತಕ್ಕಂತೆ ಈಗಿನ ಕಠಿಣ ಪರಿಸ್ಥಿತಿಯಲ್ಲೂ ಕೃಷಿಯನ್ನು ಮುಂದುವರಿಸಿಕೊಂಡು ಬಂದಿರುವುದು ಪ್ರಶಂಸನೀಯ. ಮಾತೆರ್ಲ ತಾಟಿ ಬೊಟ್ಟದು ಮುಕ್ಕಲ್ನ ನಿಸ್ವಾರ್ಥ ಸೇವೆಗೆ ತರೆತಗ್ಗಾಗ ಪನೊಂದು ಕಾರ್ಯಕ್ರಮದ ಬಹುಶಃ ಕಟೀಲು ಮೇಳದ ಯಕ್ಷಗಾನದಲ್ಲಿ ಅಲ್ಲಲ್ಲಿ 25ನೇ ವರ್ಷ, 50ನೇ ವರ್ಷ, 70 ವರ್ಷಕ್ಕೂ ಮಿಗಿಲಾದಂತಹ ಕಾರ್ಯಕ್ರಮಗಳು ಅಲ್ಲಲ್ಲಿ ನಡೀತಾ ಉಂಟು. ಅಲ್ಲಲ್ಲಿ ನೋಡಿದ್ದೇನೆ. ಆದರೆ ಇಲ್ಲಿಯ ಒಂದು ಕಾರ್ಯಕ್ರಮ, ಹರೇಕಳದ ಜನತೆ ಮಾಡುವಂತಹ ಕಾರ್ಯಕ್ರಮ ಒಂದು ಬಹಳಷ್ಟು ವಿಶಿಷ್ಟ ರೀತಿಯ ಕಾರ್ಯಕ್ರಮವಾಗಿ ನಡೀತಾ ಉಂಟು. ಯಾಕಂತ ಹೇಳಿದರೆ ಹಳ್ಳಿಯ ಒಳಗಡೆ ಬಹುಶಃ 25 ವರ್ಷದಿಂದ ಹೋದರೆ ಕೇವಲ ಇಲ್ಲಿಯ ಜನರ ಬೇಸಾಯ ಹೊರತು ಬೇರೆ ಯಾವುದೇ ಕರ್ತವ್ಯ ಇಲ್ಲದಂತಹ ಒಂದು
ಬಯಲುಗದ್ದೆ ಮಧ್ಯದಲ್ಲಿ ನಡೆಯುವಂತಹ ಒಂದು ಕರ್ತವ್ಯ. ಬಹುಶಃ ಎಲ್ಲ ಪಾಪದ ಜನ ಒಟ್ಟು ಸೇರಿ ಮಾಡುವಂತಹ ಕೆಲಸ, ಆದರೆ ಎಲ್ಲ ಕಡೆ ಮಾಡುವುದಕ್ಕಿಂತಲೂ ವಿಶಿಷ್ಟ ರೀತಿಯಲ್ಲಿ. ಯಾಕಂತ ಹೇಳಿದ್ರೆ ಸರ್ವಸಾಮಾನ್ಯವಾಗಿ ಒಂದು ಮೇಳದ ಆಟ ಮಾಡ್ತಾರೆ, ಆಟದವರಿಗೆ ಸನ್ಮಾನ ಮಾಡ್ತಾರೆ, ಆಟದಲ್ಲಿ ಯಾರಾದರೂ ಬಿಡಿಸ್ತಾರೆ, ಮೇಳಿದ್ರೆ ಅದಕ್ಕಿಂತ ಹೆಚ್ಚು ಹೇಳಿದ್ರೆ ಆ ಮೇಳದ ಎಲ್ಲ ಕಲಾವಿದರಿಗೆ ಕೊಡ್ತಾರೆ. ಆದರೆ ಇಲ್ಲಿ ಇಂದಿನ ನಿಮ್ಮ ಈ ಜನ ಇಷ್ಟು ಬಹಳಷ್ಟು ಪಾಪದ ಊರಿನ ಪಾಪದ ಜನ ಆದರೂ ಎಲ್ಲ ಒಟ್ಟು ಸೇರಿ 6 ಮೇಳದ ಕಲಾವಿದರನ್ನು ಸಹ ವಿಶೇಷವಾಗಿ ಗೌರವಿಸಿ ಸನ್ಮಾನಿಸಿದಂಥ ಒಂದು ವಿಶಿಷ್ಟ ಸಂಪ್ರದಾಯ ಇಲ್ಲಿ ಕಂಡಿದ್ದೇನೆ. ಬಹುಶಃ ಮನುಷ್ಯನಿಗೆ ಸಂಸ್ಕಾರ ಬೇಕಂತ ಎಲ್ಲದಕ್ಕೂ ಮೊದಲು ಯಾವಾಗಲೂ ಪೇಜಾರ ಸ್ವಾಮಿಗಳು ಹೇಳ್ತಿದ್ರು, ದೇವರಿಗೆ ಬ್ರಹ್ಮಕಲಶ ಮಾಡುವ ಮೊದಲು ತಮ್ಮ ಹೃದಯಕ್ಕೆ ಬ್ರಹ್ಮಕಲಶ ಮಾಡಬೇಕು ಅಂತ. ಬಹುಶಃ ಇಲ್ಲಿಯ ಎಲ್ಲ ಜನರಿಗೆ ಈ ಸಮಿತಿಯನ್ನು ಮಾಡುವಾಗಲೇ ಹೃದಯಕ್ಕೆ ಬೇಕಾದ ಒಳ್ಳೆ ಸಂಸ್ಕಾರ ನಡೆದಿದೆ. ಆ ಸಂಸ್ಕಾರದಿಂದಾಗಿ ಉತ್ತಮ ಸಂಸ್ಕಾರದಿಂದ ಉತ್ತಮ ಗುಣನಡತೆ ಬಂದು ಇಂತಹ ಉತ್ತಮ ಕಾರ್ಯಕ್ಕೆ ನಿಮ್ಮನ್ನು ಪ್ರೇರೇಪಿಸ್ತಾರೆ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಇಂತಹ ಒಳ್ಳೆ ಕೆಲಸ ಮಾಡುವಂತಹ ನಿಮ್ಮನ್ನು ಪ್ರಪ್ರಥಮವಾಗಿ ನಾನು ಅಭಿನಂದಿಸ್ತೇನೆ. ಯಾಕೆಂತ ಹೇಳಿದ್ರೆ ಮನುಷ್ಯನಿಗೆ ನಾವು ಹುಟ್ಟಿ ಬರುವಾಗ ಬಹಳಷ್ಟು ಋಣಗಳಿರ್ತವೆ ಅಂತ. ಕೇವಲ ನಾವು ಭೂಮಿಗೆ ಬರುವಾಗ ನಾವು ಜನನಕ್ಕೆ ಬರ್ತೀವಿ, ಹೌದು. ಆ ಜನನಕ್ಕೆ ನಮಗೆ ಬರಬೇಕಾದ್ರೆ ಕಾರಣಂತಹ ಕರ್ತವ್ಯಗಳ ಕಾರಣಗಳೆಲ್ಲ ಅದು ಋಣ ರೂಪದಲ್ಲಿ ನಮಗೆ ಬಾಧಿಸ್ತಾ ಇದೆ ಅಂತೆ. ಸಮಾಜ ಋಣ, ದೇವ ಋಣ, ಮಾತಾಪಿತರ ಋಣ ಅಂತ. ಅದಕ್ಕೋಸ್ಕರ ನಮ್ಮ ಹಿರಿಯರೆಲ್ಲ ಬಹಳಷ್ಟು ಉತ್ತಮ ರೀತಿಯ ನಮಗೆ ಸಂಸ್ಕಾರವನ್ನು ಕೊಟ್ಟು, ಸಂಸ್ಕಾರ ಬೋಧನೆಯನ್ನು ಕೊಟ್ಟು, ಮಾತಾಪಿತೃಗಳ ಸೇವೆಯನ್ನು ಚಂದದಲ್ಲಿ ಮಾಡು, ದೇವದೇವರುಗಳ ಆರಾಧನೆಯನ್ನು ಮಾಡು, ಸಮಾಜ ಸೇವೆ ಮಾಡುವಂತಹ 3 ಋಣ ತೀರಿಸಲಿಕ್ಕೋಸ್ಕರ 3 ರೀತಿಯ ಒಂದು ಕರ್ತವ್ಯವನ್ನು ನೆನಪು ಮಾಡಲಿಕ್ಕೆ ನಮಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಧರ್ಮದಲ್ಲಿ. ಆ ಸಂಸ್ಕಾರ ಅಡಿಯಲ್ಲಿ ನಡೆದಂತಹ ನಮ್ಮ ಹಿರಿಯರೆಲ್ಲ ಬಹಳಷ್ಟು ದೇವತಾ ಅನುಗ್ರಹಕ್ಕೆ ಪಾತ್ರರಾಗಿ ಅನುಗ್ರಹಿಸಿದ್ದಾರೆ. ಅಂತಹ ಋಣತ್ರಯ ಬಹುಶಃ ಮಾತಾಪಿತೃಗಳು ಜೀವಂತ ಇರುವಾಗ ಅವರು ಹೇಳಿದಂತಹ ಮಾತುಗಳನ್ನು ಕೇಳಿ ಸರಿಯಾಗಿ ಅವರ ಸೇವೆಗಳನ್ನು ಮಾಡಿದಾಗ, ವೃದ್ಧಾಪ್ಯದಲ್ಲಿ ಅವರಿಗೆ ಬೇಕಾದ್ದನ್ನೆಲ್ಲ ನಾವು ಅನುಗ್ರಹಿಸಿಕೊಟ್ಟಾಗ, ಅನುಕೂಲತೆ ಕೊಟ್ಬಿಟ್ಟಾಗ, ಅವರ ಆತ್ಮಕ್ಕೆ ಸಂತೃಪ್ತಿ ಮಾಡಿದಾಗ ಮಾತಾಪಿತೃಗಳ ಋಣ ತೀರಿಸಬಹುದಂತೆ. ಸತ್ಕರ್ಮಗಳನ್ನು, ಪೂಜೆ ಪುನಸ್ಕಾರಗಳನ್ನು ಮಾಡಿ ನಮಗೆ ಸಿಕ್ಕಿದಂತಹ ದ್ರವ್ಯದಲ್ಲಿ ಒಂದು ಅಂಶವನ್ನು ದೇವತಾ ಕಾರ್ಯಗಳಿಗೆ ವಿನಿಯೋಗಿಸಿ ಇದಾಗ ಅದರಲ್ಲಿ ದೇವರ ಋಣ ತೀರಿಸುವುದಂತೆ. ಆದರೆ ಸಮಾಜದ ಋಣ ಅಷ್ಟು ಸುಲಭದಲ್ಲಿ ತಿಳಿಸಲಿಕ್ಕಾಗದಂತೆ. ಸಮಾಜದ ಎಲ್ಲ ಬಾಂಧವರು ನಮಗೆ ಬೇಕಾದವರು. ಸಮಾಜದಲ್ಲಿ ಹುಟ್ಟಿ ಬಂದಂತಹ ನಾವು ಊರಿಗೆ ಆಗುವಂತಹ, ಜನರಿಗೆ ಆಗುವಂತಹ, ನಮ್ಮಿಂದ ಸಾಧ್ಯವಾದಂತಹ ಸಂತೋಷಾತ್ ಪ್ರಾಜ್ಞ ಅಂತ ಜನರನ್ನೆಲ್ಲ ಸಂತೋಷಪಡಿಸುವುದೇ ವಿಶೇಷವಾದಂತಹ ದೇವತಾರಾಧನೆ ಅಂತ. ಜನರಿಗೆಲ್ಲ ಸಂತೋಷವಾದ ರೀತಿಯಲ್ಲಿ ದುಃಖ ಕಷ್ಟ, ಯಾರಿಗೂ ದುಃಖ ಬರಬಾರ್ದೆಂಬಂತಹ ದೃಷ್ಟಿಯಲ್ಲಿ ನಾವು ನಡ್ಕೊಂಡು ಸಮಾಜದಲ್ಲಿ ಯಾರು ಕಷ್ಟದಿದ್ದಾರೆ ಅವರನ್ನು ನೋಡಿ ಗುರುತಿಸಿ ಅವರಿಗೆ ನಮ್ಮದಾದಂತಹ ಸಹಾಯ ಮಾಡಿದಾಗ ಅದು ಸಮಾಜ ಋಣ ತೀರಿಸುವಂತಹ ದಾರಿ ಆಗ್ತದೆ. ಇಲ್ಲಿ ನೀವು ಕೇವಲ ಯಕ್ಷಗಾನದ ಕಲಾವಿದರನ್ನು ಸನ್ಮಾನಿಸಿದಲ್ಲ, ಅಶಕ್ತರನ್ನು 3 ಗುರುತಿಸಿ ಅವರಿಗೆ ಬಹುಶಃ ಅದೊಂದು ಸಹಾಯಧನ ಆಗೋದು, ಗೌರವಧನ ಆಗೋದು, ಅಥವಾ ಇದು ಯಾವುದೇ ರೀತಿಯಾಗಲಿ ನೀವೆಲ್ಲ ಒಟ್ಟೆ ಸೇರಿ ಅದಕ್ಕೆ ಕೊಟ್ಟಿದ್ದೀರಿ. ಅಲ್ಲಲ್ಲಿ ಇಲ್ಲಿ ಆಗುವಂತಹ ಸತ್ಕರ್ಮಗಳಲ್ಲಿ ಆ ದೈವದ ಗುಡಿ ನಿರ್ಮಾಣ ಆಗುವಂಥ ಸಂಬಳದಲ್ಲಿ ದೈವಕ್ಕೆ ಎಲ್ಲ ಒಟ್ಟು ಸೇರಿ ಹಣ ಸಂಬಳ ಕೊಟ್ಟಿದೆ. ಈ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ನೋಡಿದಾಗಲೂ ಉತ್ತಮ ರೀತಿಯಂತಹ ಸಂಸ್ಕಾರ ಈ ಹಳ್ಳಿಯ ಜನತೆಗಾಗಿದೆ. ಇಂತಹ ಸಂಸ್ಕಾರಕ್ಕೆ ಬಹುಶಃ ಒಂದು ಈ ಮೇಳದ ಯಕ್ಷಗಾನವೂ ಕಾರಣ ಆಗಿರ್ಬೋದು. ಯಾಕಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳುದುಂಟು, ಯಕ್ಷಗಾನ ಕಲಾವಿದರು ಅಂತ ಹೇಳಿದ್ರೆ ನಮ್ಮ ಈಗಿನ ಕಾಲದಲ್ಲಿ ಸಮಾಜದ ಗುರುಗಳು ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಸಮಾಜದ ಗುರುಗಳು ಹಿಂದಕ್ಕೆಲ್ಲ ಧಾರ್ಮಿಕ ಬೋಧನ, ಧಾರ್ಮಿಕ ಭಾಷಣ ಎಲ್ಲ ಮಾಡಿ ಸಮಾಜಕ್ಕೆ ಅಲ್ಲಲ್ಲಿ ಬೋಧನೆ ಮಾಡ್ತಾ ಇದ್ರು. ಬಹುಶಃ ಈಗಿನ ಈ ಜಗತ್ತಿನಲ್ಲಿ ಧಾರ್ಮಿಕ ಭಾಷಣವನ್ನು ಕೇಳುವಷ್ಟು ವ್ಯವಧಾನ ಯಾರಿಗೂ ಇರುವುದಿಲ್ಲ, ಎಲ್ಲರೂ ಪುರುಸೋದಿಲ್ಲದವರೇ. ಆದರೆ ಈ ಯಕ್ಷಗಾನ
ಧಾರ್ಮಿಕ ಬೋಧನೆಯೊಂದಿಗೆ ಮನೋರಂಜನೆಗೊಳ್ಳುವುದರಿಂದ ಯಕ್ಷಗಾನದಿಂದ ಆಕರ್ಷಿತರಾಗಿ ಆ ಯಕ್ಷಗಾನದೊಂದಿಗೆ ನಮ್ಮ ಮನಸ್ಸಿಗೆ ನಾನು ತಪ್ಪು ಮಾಡಿದಾಗ ಅದನಿಗೆ ಶಿಕ್ಷೆ ಆಗ್ತದೆ, ನಾನು ಸತ್ಕರ್ಮ ಮಾಡಿದಾಗ ಅದನಿಗೆ ಒಳ್ಳೆಯದಾಗ್ತದೆ, ನಾನು ಒಳ್ಳೆಯದನ್ನು ಬಯಸಿದಾಗ ಒಳ್ಳೆಯದನ್ನು ಮಾಡಿದಾಗ ದೇವರು ನನ್ನನ್ನು ಒಳ್ಳೆಯದು ಮಾಡ್ತಾರೆ ಎಂಬಂತಹ ಈ ಪುರಾಣದ ಕಥೆಗಳ ಪರಿಚಯದಿಂದ ಜನ ಧರ್ಮದ ಅಡಿಯಲ್ಲಿ ಧಾರ್ಮಿಕ ಚಿಂತನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಧರ್ಮದ ಅಡಿಯಲ್ಲಿ ನಡೀತಾರೆ. ಯಾವಾಗಲೂ ನಾವು ಧರ್ಮದ ಅಡಿಯಲ್ಲಿ ನಡೆದಾಗ, ಧರ್ಮದ ಹಾದಿಯಲ್ಲಿ ಇದ್ದಾಗ ಅದು ನಮ್ಮನ್ನು ಸಂರಕ್ಷಿಸ್ತಂತೆ. ಬಹುಶಃ ಇಂತಹ ಒಳ್ಳೆ ಕರ್ತವ್ಯಕ್ಕೆ ನಾವು ಹಣಗಳನ್ನೆಲ್ಲ ವಿನಿಯೋಗಿಸಿದಾಗ ಆ ಹಣ ಖಂಡಿತ ಖರ್ಚಾಗುವುದಿಲ್ಲ. ಸರ್ವಸಾಮಾನ್ಯವಾಗಿ ಎಲ್ಲರೂ ಹೇಳೋದುಂಟು, ನಾನು ಯಕ್ಷಗಾನಕ್ಕೆ, ನಾನು ವರ್ಷ ಪ್ರತಿ ಯಕ್ಷಗಾನಕ್ಕೆ ಇಷ್ಟು ಖರ್ಚು ಮಾಡ್ತೇನೆ ಅಂತ. ಇದೆಲ್ಲ ಹಣ ಖರ್ಚಾಗುವ ಹಣ ಅಲ್ಲ, ಇದು ನಮ್ಮ ಭಾವಿ ಜೀವನಕ್ಕೆ ನಾವು ದೇವರು ಎಂಬಂತಹ ಬ್ಯಾಂಕಲ್ಲಿ ಫಿಕ್ಸೆಡ್ ಆಗಿ ಡಿಪಾಸಿಟ್ ಇರುವಂತಹ ಹಣ ಇದ್ರೆ ಖಂಡಿತವಾಗಿಯೂ ಈ ಸಂಸ್ಥೆ, ಈ ಸಮಿತಿ 50 ಅಲ್ಲ 100 ವರ್ಷಗಳನ್ನು ಪೂರೈಸುತ್ತದೆ ಎಂಬ ಆಶ್ವಾಸನೆಯೊಂದಿಗೆ ಕಟೀಲು ಮೇಳದ 6 ಮೇಳಗಳ ಸಂಚಾಲಕರಾದ ದೇವಿ ಪ್ರಸಾದ್ ಶೆಟ್ಟಿ ಅವರು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಯಕ್ಷಗಾನ ಬಯಲಾಟ ಪ್ರಾರಂಭವಾಗಲು ಕಾರಣೀಕರ್ತರಾದಂತಹ ಜಯರಾಮ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಶಾಲು ಹೊದಿಸಿ ಫಲಪುಷ್ಪ ನೀಡಿ ಗೌರವದಿಂದ ಸ್ವಾಗತ ಮಾಡಬೇಕಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. 25ನೇ ವರ್ಷದ ಈ ಕಾರ್ಯಕ್ರಮದ ನಿಮಿತ್ತ ದೇವಿಪ್ರಸಾದ್ ಶೆಟ್ಟಿ ಕಲ್ಲಾಡಿ ಇವರು ನೀಡಬೇಕಂತ ವಿನಂತಿಯನ್ನು ಮಾಡ್ತಾರೆ. ಪುರುಷ ಲಚ್ಚಿಲ್ ಅವರಿದ್ರೆ ವೇದಿಕೆಗೆ ಬರಬೇಕು, ಇಲ್ಲಾಂದ್ರೆ ಅವರ ಯಾರಾದ್ರೂ ಮನೆಯವರಿದ್ರೆ ವೇದಿಕೆಗೆ ಬಂದು ಈ ಒಂದು ಸಣ್ಣ ಮಟ್ಟಿನ ಧನಸಹಾಯವನ್ನು ಸ್ವೀಕಾರ. ನಗರ ಹರೇಕಳ ಸುಜಿತ್ ಬಂಗೇರ ಕಡೆಂಜ ದೋಟ. ಸುಜಿತ್ ಬಂಗೇರ ಕಡೆಂಜ ದೋಟ. ಪುಷ್ಪಾವತಿ ಗಾಣದ ಕಟ್ಟೆ. ನಮನಗಳನ್ನು ಸಲ್ಲಿಸುತ್ತಾ ಕೇಂದ್ರ ಬಿಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಧರ್ಮದರ್ಶಿ ಹರಿಕೃಷ್ಣ ಪುನರೂರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು. ಆಗುವಂಥ ಒಂದು ಕಲೆಗೆ ಪ್ರೋತ್ಸಾಹ ನೀಡುವಂಥ ಯಕ್ಷಗಾನದ ಬಗ್ಗೆ ಅಪಾರ ಆಸಕ್ತಿ, ಜನಗಳು ಸೇವೆ ಮುಖಾಂತರ ತಮ್ಮ ಮನದ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಆಗ್ತದೆ. ಒಂದು ಮೇಳದಿಂದ ಈಗ 6 ಮೇಳ ಆಗಿದೆ. ಇನ್ನೊಂದು 6 ಮೇಳಕ್ಕೆ ಬೇಕಿದಷ್ಟು ಆಟಗಳು ಬುಕ್ ಆಗಿದೆ. ಅದಕ್ಕೆ ಸಮಯದ ಕೊರತೆಯಿಂದ ಅದು ಆಗಲಿಲ್ಲ. ಅಂಥ ಕಠಿಣ ಕ್ಷೇತ್ರದ ಆ ಮಹಾತ್ಮೆಯನ್ನು ನಾವೆಲ್ಲ ತಿಳಿದುಕೊಳ್ಬೇಕು. ದೇವರು ನಂಬಿದರೆ ನಮ್ಮನ್ನು ಯಾವಾಗಲೂ ಕೈ ಬಿಡುವುದಿಲ್ಲ. ಆದ್ದರಿಂದ ಆಸರಣ ಹೇಳಿದಾಗೆ ಒಂದು ಕಡೆಯಲ್ಲಿ ಮನೋರಂಜನೆ, ಒಂದು ಕಡೆಯಲ್ಲಿ ಧಾರ್ಮಿಕ ಪ್ರಜ್ಞೆ ಮೂಡಿಸುವಂಥ ಕೆಲಸ ಎರಡೂ ಆಗ್ತಾ ಇದೆ. ಯಕ್ಷಗಾನ ನೋಡಿದವರಿಗೆ ಗೊತ್ತಿದೆ, ದುಷ್ಟ ಸಂಹಾರ ಮಾಡಿ ಶಿಷ್ಟ ರಕ್ಷಣೆ ಮಾಡುವುದೇ ಬೆಳಗಿನ ಜಾಮದಲ್ಲಿ ನೋಡಿ ಸಂತೋಷ ಪಡ್ತಾ ಇದ್ದೇವೆ. ಸೇವೆ ಮಾಡಿದವರಿಗೆ ದೇವರು ಒಳ್ಳೇದು ಮಾಡಿದ್ದಾರೆ. ಅದನ್ನು ನಿರಂತರವಾಗಿ ಸೇವೆ ಆಗ್ತಾ ಇದೆ, ಹರಕೆ ಹೇಳ್ತಾ ಇದ್ದಾರೆ. ಇಲ್ಲಿ 25 ವರ್ಷದಿಂದ ಒಳ್ಳೆಯ ಕೆಲಸ ಮಾಡಿ ಕಟೀಲ್ ದುರ್ಗಾ ಪರಮೇಶ್ವರನ ಇಲ್ಲಿ ತರಿಸ್ತಾ ಇದ್ದಾರೆ. ಯಾಕಂದರೆ ದೇವಿ ಇಲ್ಲಿ ಬಂದು ಜನಗಳಿಗೆ ಹರಿಸುವಂಥ ಒಂದು ವಿಶೇಷ ಇದೆ. ಇವತ್ತು ಕೂಡ ದೇವಿ ಮಹಾತ್ಮೆ ಆಗಿ ದೇವಿಯನ್ನು ಎಲ್ಲರೂ ನೆನೆಸಿಕೊಳ್ಳುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ. ಇದು ನಿರಂತರವಾಗಿ, ಯಾಕಂತ ಹೇಳಿದ್ರೆ ಹೇಳಿದಾಗೆ 50-100 ಹೇಳುವುದಿಲ್ಲ, ನಿರಂತರವಾಗಿ ನಡೀತಾ ಇದೆ. ಸಾಯಿ ಸದನ ಹರೇಕಳ. ಪದ್ಮನಾಭ ಹೆಗ್ಡೆ ಪುರುಷಲಚ್ಚಿಲು ಹರೇಕಳ. ವಾಸುದೇವ ಆಚಾರ್ಯ ಪುರುಷಲಚ್ಚು ಹರೇಕಳ. ಶ್ರೀ ವಾದಿರಾಜ ಆಚಾರ್ಯ ಕಲ್ಲಾಯಿ ಹರೇಕಳ. ಜನಾರ್ದನ ಆಚಾರ್ಯ ಕಲ್ಲಾಯಿ ಹರೇಕಳ. ಶ್ರೀ ಮೋಣಪರೈ ಕಂಗೆತುಲು ಹರೇಕಳ. ಶ್ರೀನಿವಾಸ ಆಳ್ವ ಕುಳ್ಕೆ ಹರೇಕಳ. ಗುರುದಾಸ್ ಶೆಟ್ಟಿ ಕುಳ್ಕೆ ಹರೇಕಳ. ಶಿವರಾಮ ಶೆಟ್ಟಿ ಕುಳ್ಕೆ ಹರೇಕಳ. ಚಂದ್ರಹಾಸ ಕಾಜವ ಕುಳ್ಕೆ ಹರೇಕಳ. ಶ್ರೀ ಲೋಕೇಶಾಚಾರ್ಯ ಪುರುಷಲಚ್ಚುರು ಹರೇಕಳ. ಶ್ರೀ ಪೂವಪ್ಪ ಪೂಜಾರಿ ದೆಬ್ಬೇಲಿ ಸಾನದ ಬಲಿ ಹರೇಕಳ. ಶ್ರೀ ತಿಮ್ಮಪ್ಪ ಬಂಗೆ ಸತೀಶ್ ಶೆಟ್ಟಿ ಕುಳ್ಕೆ. ಶ್ರೀ ಪುರುಷೋತ್ತಮ ಮಾಣೈ ಹರೇಕಳ. ಶ್ರೀ ಬಾಬು ಮಡಿವಾಳ ಬಂಜಲಗುತ್ತು ಬಳಿ. ಅಶೋಕ ಅಡಪ ಕಜೆ. ಸದಾನಂದ ಆಳ್ವ. ದುರ್ಗಾ ಪ್ರಸಾದ್ ರೈ ಕಲ್ಲಾಯಿ.
ಗಣೇಶ್ ನಾಯ್ಕ, ಶ್ರೀ ದೀಪಕ್ ಕಾಜವ ಹರೇಕಳ ಕಂಗಿತ್ತುಲು, ತರುಣ್ ರೈ ಕೊಳ್ಕೆ, ಜನಾರ್ದನ ಪೂಜಾರಿ ವರೆಕಳ, ಬಶೀರು ಹರೇಕಳ, ಸಲೀಂ ಹರೇಕಳ ಕಡವಿನ ಬಳಿ, ಮಂಜಲಗುತ್ತು ಮನೆ ಅಶೋಕ್ ಚಪಲಿಗ ಕಡವಿನ ಬಳಿ, ಮೋಹನದಾಸ್ ಶೆಟ್ಟಿ ಉಳಿದೊಟ್ಟು, ಹಸನಬ್ಬ ಹಲೇಸಾಳೆ ಬಳಿ, ಉದಯ ಭಟ್ ಅಸೈಗೊಳಿ, ಹಾಮೀದ್ ದೆಬ್ಬೆಲ್ಲಚ್ಚಿ, ಶಾಲ್ ಪಾಡ್ರೆ ಬುರ್ದು ಬೋದಿತ್ತಂಡ ವೇದಿಕೆ ಮಿತ್ತು ಬರ್ತದೆ ಶಾಲ್ ಪಾಡ್ಪ ಒಂದು ಪೋಡು ಗಣಪ ಶೆಟ್ಟಿ ಮೇರೆ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮ ನಿರ್ವಹಣೆ ಮಾಡಿಕೊಂಡು ನಂದಿ ಹೊಂದದಲ್ಲಿ ಇಂದಿನ ಹರೇಕಳ ಗ್ರಾಮದ ಶ್ರೀ ಕಟೇಲು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಮಿತಿಯ 25ನೇ ವರ್ಷದ ಕಾರ್ಯಕ್ರಮದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ ಸಮಯವೂ ಕೂಡ ಮೀರುತ್ತಾ ಇದೆ. ಪ್ರಥಮವಾಗಿ ನಮಗೆ ಆಶೀರ್ವಚನ ನೀಡಲು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಮುಕ್ತೇಸರು ಆಗಿರುವ ಶ್ರೀ ಲಕ್ಷ್ಮೀ ನಾರಾಯಣ ಅಸ್ರಣ್ಣರು ನಮಗೆ ಆಶೀರ್ವಚನವನ್ನು ನೀಡಿದ್ದಾರೆ. ಅವರ ನುಡಿಯ ಪ್ರಕಾರ ನಮ್ಮಲ್ಲಿರುವಂತಹ ಋಣವನ್ನು ಕಳೆದುಕೊಳ್ಳುವಂತಹ ಒಂದು ಸರಳ ದಾರಿ ಅದು ನಮಗೆಲ್ಲ ಮನದಟ್ಟಾಗುವಂತೆ ತಿಳಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡುತ್ತಾ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.
ಪ್ರೇರಣೆ ಪ್ರಕಾರ ಪ್ರಕಾರ ವಿಶೇಷ ರೀತಿ ಸಮಾಜ ಖ್ಯಾತ ಮಾತೆಲ್ಲ ಅನುಗ್ರಹ ಹೊಡ್ಕೊಂಡು ಉದ್ದೇಶ ಮಾಡೋದು ಮಾತೆಲ್ಲ ಪತ್ರಕಾರ ಮಾತ ಉದ್ದೇಶಿಸಿ ಗುಣಿಸಿದ್ಯಾ ದೇವಿನ ಮಹಾದೇವಿ ಸಂಬೋಧಿಕಾರದೊಂದು ಸಿದ್ಧಿವರ್ಮ ಯಾವತ್ತೂ ದುರ್ಗಕ್ಕೂ ದೋಷಕ್ಕೂ ತೊಂದರೆಗಳು ಹೆಂಚಿನ ಇಟ್ಟಿಲ್ಲ ಪೂರ ಪರಿಹಾರ ತಂದು ಸಮಸ್ತ ಗ್ರಾಮಾರಿಷ್ಟನ್ನು ಪೂರ ದೂರೀಕರಿಸೋತು ಆ ದೇವಿ ಜಾಗಿ ಬತ್ನೆಟ್ಟು ದೇವಿ ಸಾಕ್ಷಾತ್ ಮಾಂತ ಅನುಗ್ರಹಂತರ ದೇವತಾನುಗ್ರಹಂಕರ ದೇವ್ರ ಮಾಂತ ದಿನೊಂದಿನ ಇತ್ತಾರೆ ಅಭಿವೃದ್ಧಿ ಕೊಟ್ಟು ಅಂತ್ಯ ವ್ಯಕ್ತಿಗಳ ಪೂರ್ಣ ಅಭಿವೃದ್ಧಿ ಕೊಟ್ಟು ಮಾಂತ ದೋಷಗಳು ಪೂರ ಪರಿಹಾರದ ತನಮಿತಿ ಜಾಲ ತೊಂದರೆ ಇದ್ದಂತ ನಿರಂತರವಾದಾಗಲೇ ಸೇವಂಪರೆ ಓಡಿಸುವ ಶಕ್ತಿ ಭಕ್ತಿ ಸಾಮರ್ಥ್ಯ ಕೂತು ಮಾಂತ ಅದಕ್ಕೆ ಫುಲ್ಲು ಹಾಕುವ ಒಕ್ಕೂಟ ಸೇವೆ ಹಂಪಡಕ ಅನ್ನೋದಂತ ಅಭಿವೃದ್ಧಿ ಸಂತೋಷಂತ ನಡುಬುಳಿಕೆ ಮಹಾದೇವಿ ಸ್ವಾಮಿ ದೇವರ ವಸ್ವದತ್ತಾದ್ವರ್ಣವಸನಾಲಂಕೃತೆ ಚಾರುಹಸ್ತೈ ಶಂಕಂ ಚಕ್ರಂ ಮೃತಮಭಯಂ ತಮ್ಮ ಹಂತೀಂ ತ್ರಿನೇತ್ರೇ ಹೇಮ ಪ್ರಖ್ಯೆ ಪ್ರಣತವರದೆ ಯದಾತ್ಮೋತ್ಮಾಸನಸ್ಥೆ ಕಾರುಣ್ಯಾಬ್ಧೆ ಭಗವತಿ ಮಹಂ ಲಕ್ಷ್ಮೀಮಾಂ ರಕ್ಷ ನಿತ್ಯಂ ಪ್ರಣತಾನಾಂ ಪ್ರಸೀದತ್ವಂ ದೇವಿ ಈಶ್ವಾರ್ತ್ಯಹಾರಿಣಿ ತ್ರಿಲೋಕ್ಯವಾಸಿನಾ ವಿಧೇ ಲೋಕಾನಾಂ ಪ್ರದಾಭ ಪ್ರಾರ್ಥನಾಂತಮರ್ಪಯಾಮಿ ಗೋವಿಂದಾನಿ ಗೋವಿಂದ. ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಇರಿ ಸಿಂಗಾರನು ಮಲ್ಪಿ ಪೂಯಾನೆ ಆಪೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊಡ್ದು ಕಾಪುಲೆಂಟ್ಲೆ ದೇವಿ ಮಾತೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊಡ್ದು ಕಾಪುಲೆಂಟ್ಲೆ ದೇವಿ ಮಾತೆ ಕಟೀಲ ಭ್ರಾಮರಿ ಈಶ್ವರಿಯೇ ಕಟಿಲಿದ ಪುಣ್ಯ ಮಣ್ಣು ಆಪಿನಾಸೆ ಇಂಕ್ ಮೂಲು ಬೀಜುನ ಗಾಳಿಯಾದ ಉಪ್ಪುನಾಸೆ ಕಟಿಲಿದ ಪುಣ್ಯ ಮಣ್ಣು ಆಪಿನಾಸೆ ಇಂಕ್ ಮೂಲು ಬೀಜುನ ಗಾಳಿಯಾದ ಉಪ್ಪುನಾಸೆ ಸೂರ್ಯ ಕಿರಣ ಆದ ಚರಣ ಮುಟ್ಟುನಾಸೆ ಸೂರ್ಯ ಕಿರಣ ಆದ ಚರಣ ಮುಟ್ಟುನಾಸೆ ಭಕ್ತ ಕೋಟಿ ಡೊರಿಯೇ ಆದ ತೂಪುನಾಸೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಇರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊಡ್ದು ಕಾಪುಲೆಂಟ್ಲೆ ದೇವಿ ಮಾತೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊಡ್ದು ಕಾಪುಲೆಂಟ್ಲೆ ದೇವಿ ಮಾತೆ ಬೊಂಡಾದ ನಿನ್ನಭಿಷೇಕ ಮಲ್ಪುನಾಸೆ ಯಾನ ಕರ್ಪೂರ ಮಂಜಲ ಗಂಧನೆಯಾದ ಸೇರುನಾಸೆ ಬೊಂಡಾದ ನಿನ್ನಭಿಷೇಕ ಮಲ್ಪುನಾಸೆ ಯಾನ ಕರ್ಪೂರ ಮಂಜಲ ಗಂಧನೆಯಾದ ಸೇರುನಾಸೆ ಮಲ್ಲಿಗೆ ಸಂಪಿಗೆ ಅಬ್ಬಲಿಗೆದ ಪೂವೆಯಾದ ಮಲ್ಲಿಗೆ ಸಂಪಿಗೆ ಅಬ್ಬಲಿಗೆದ ಪೂವೆಯಾದ ನಿನ್ನ ಮೈನಿಲಿಕೆ ಸಿಂಗಾರ ಮಲ್ಪುನಾಸೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಇರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಇರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಪಾದೋಡು ಧೂಳೆಯಾದ ಉಪ್ಪಿಯಾಸೆ ಇಂಕ್ ಈರೆ ಕಾರು ದೆಕ್ಕಿ ನೀರು ಆಪಿಯಾಸೆ ಬಂಗಾರ ಬುಡ್ಚಿ ಇಂಕ್ ಅಪ್ಪೆ ದುರ್ಗೆ ಈರೆ ಸಿಂಗಾರೋನು ಮಲ್ಪಿ ಪೂಯಾನೆ ಆಪೆ ಪಾದೋಡು ಧೂಳೆಯಾದ ಉಪ್ಪಿಯಾಸೆ ಇಂಕ್ ಈರೆ ಕಾರು ದೆಕ್ಕಿ ನೀರು ಆಪಿಯಾಸೆ ಪಾದೋಡು ಧೂಳೆಯಾದ ಉಪ್ಪಿಯಾ
ಭ್ರಾಮರಿಯ ಈಶ್ವರಿಯ ಶಂಕರಿಯ ಶಾಂಭವಿಯೇ ನಮೋ 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 ನೋದು ರೂಪ ನೋದು ಪುದರು ಶಕ್ತಿ ಮಾತ್ರ ಒಂಜೆ ಒಂಜಿ ನಮೋ 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 ಪನ್ನಗವೇಣಿ ಕೋಕಿಲವಾಣಿ ಸಂಗೀತ ಪ್ರಿಯೆ ಈಶನ ರಾಣಿ ಪನ್ನಗವೇಣಿ ಕೋಕಿಲವಾಣಿ ಸಂಗೀತ ಪ್ರಿಯೈ ಈಶನ ರಾಣಿ ಕೋಟ್ಯಾನು ಕೋಟಿ ರೀತಿ ಪುಗರುಂಡ ಕಮ್ಮಿ ನಿನ್ನ ಭ್ರಾಮರಿಯ ಈಶ್ವರಿಯ ಶಂಕರಿಯ ಶಾಂಭವಿಯೇ ನಮೋ 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 ನೋದು ರೂಪ ನೋದು ಪುದರು ಶಕ್ತಿ ಮಾತ್ರ ಒಂಜೆ ಒಂಜಿ ನಮೋ 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 ಪನ್ನಗವೇಣಿ ಕೋಕಿಲವಾಣಿ ಸಂಗೀತ ಪ್ರಿಯೆ ಈಶನ ರಾಣಿ ಪನ್ನಗವೇಣಿ ಕೋಕಿಲವಾಣಿ ಸಂಗೀತ ಪ್ರಿಯೈ ಈಶನ ರಾಣಿ ಕೋಟ್ಯಾನು ಕೋಟಿ ರೀತಿ ಪುಗರುಂಡ ಕಮ್ಮಿ ನಿನ್ನ ಭ್ರಾಮರಿಯ ಈಶ್ವರಿಯ ಶಂಕರಿಯ ಶಾಂಭವಿಯೇ ನಮೋ 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 ಕೊಲ್ಲೂರ್ಡು ಆಯಮ್ಮ ಮೂಕಾಂಬಿಕೆನೆಯಿ ಕೊಳಲೀಡು ಈಯಮ್ಮ ರಾಜರಾಜೇಶ್ವರಿ ಕೊಲ್ಲೂರ್ಡು ಆಯಮ್ಮ ಮೂಕಾಂಬಿಕೆನೆಯಿ ಕೊಳಲೀಡು ಈಯಮ್ಮ ರಾಜರಾಜೇಶ್ವರಿ ಸಿರ್ಸಿಡು ಮಾರಿಕಾಂಬೆ ರೂಪೋದ ದೇವಿ ಕಡಿಲಿಡು ಶ್ರೀ ದುರ್ಗಾ ಪರಮೇಶ್ವರಿಯೈ ಸಿರ್ಸಿಡು ಮಾರಿಕಾಂಬೆ ರೂಪೋದ ದೇವಿ ಕಟಿಲಿಡು ಶ್ರೀ ದುರ್ಗಾ ಪರಮೇಶ್ವರಿಯೈ ಧರ್ಮ ಕಾಪಿ ದೈವೈ ಪುಗರೊಡ್ಯಾನು ಎಂಚ ನಿನ್ನನು ಭ್ರಾಮರಿಯ ಈಶ್ವರಿಯ ಶಂಕರಿಯ ಶಾಂಭವಿಯೇ ನಮೋ 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 ನೋದು ರೂಪ ನೋದು ಪುದರು ಶಕ್ತಿ ಮಾತ್ರ ಒಂಜೆ ಒಂಜಿ ನಮೋ 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 ಮಧುಕೈಟ ಬೆರೆ ನಾಶ ಮಲ್ತೀನ ಶಕ್ತಿ ಮಹಿಷಾಸುರನ ನಾಶ ಮಲ್ತೀನ ದೇವಿ ಮಧುಕೈಟ ಬೆರೆ ನಾಶ ಮಲ್ತೀನ ಶಕ್ತಿ ಮಹಿಷಾಸುರನ ನಾಶ ಮಲ್ತೀನ ದೇವಿ ಶುಂಭಾನಿ ಶುಂಬೇರೆ ಕೆರ್ದೀನ ಅಪ್ಪೈ ಚಂಡ ಮುಂಡೆರೆ ಅಂತ್ಯ ಮಲ್ತೀನ ತುಡರಿ ಶುಂಭಾನಿ ಶುಂಬೇರೆ ಕೆರ್ದೀನ ಅಪ್ಪೈ ಚಂಡ ಮುಂಡೆರೆ ಅಂತ್ಯ ಮಲ್ತೀನ ತುಡರಿ ಕಂಹಾಸೂರೆ ಅರುಣಾಸೂರೆ ದುಷ್ಟೆರೆಗೆ ಮರಣೋ ಆಯಿ ದೇವಿ ಭ್ರಾಮರಿಯ ಈಶ್ವರಿಯ ಶಂಕರಿಯ ಶಾಂಭವಿಯೇ ನಮೋ 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 ನೋದು ರೂಪ ನೋದು ಪುದರು ಶಕ್ತಿ ಮಾತ್ರ ಒಂಜೆ ಒಂಜಿ ನಮೋ 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 ಭ್ರಾಮರಿಯ ಈಶ್ವರಿಯ ಶಂಕರಿಯ ಶಾಂಭವಿಯೇ ನಮೋ 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 ನೋದು ರೂಪ ನೋದು ಪುದರು ಶಕ್ತಿ ಮಾತ್ರ ಒಂಜೆ ಒಂಜಿ ನಮೋ 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 ಶರಣ ಶರಣ ಓ ದೇವಿ ಶರಣ
ಶರಣ ಶರಣ ಅಂಬೆ ಶರಣ ಶರಣ ಅಂಬೆ ಜಾಬಾಲಿ ಮುನಿ ಕೊರಿನ ಶಾಪದ ಪಲಟು ನಂದಿನಿಯೇ ಪರಪುಡಾಂಡು ಈ ಪುಣ್ಯ ನೆಲೊಟು ನಂದಿನಿನ ಸೊಂಟ ನಡುಟು ಪುಟ್ಟಿನ ಶಕ್ತಿ ನಂದಿನಿನ ಸೊಂಟ ನಡುಟು ಪುಟ್ಟಿನ ಶಕ್ತಿ ತುಳುನಾಡದ ಜನಕು ಮೂಲ ಈರೆಡ್ದು ಮುಕ್ತಿ ಐಕ್ ಬೋಡು ಎ ಭಕ್ತಿ ಸಂಗೀತ ನಾಟ್ಯನು ಬಯಕುನ ದೈವ ಯಕ್ಷಗಾನ ಬಯಲಾಟುಡೆ ಸುಗಿಪುವ ನಿತ್ಯ ಓಂಕಾರದ ಝೇಂಕಾರಕ್ಕೆ ನೆರೆ ಮೂಲೋ ಈರೆ ಧ್ಯಾನ ಮಲ್ಪೊಡೆಂಕ್ಲು ಮುಟ್ಟದ ಧೂಳು ಓಂಕಾರದ ಝೇಂಕಾರಕ್ಕೆ ನೆರೆ ಮೂಲೋ ಈರೆ ಧ್ಯಾನ ಮಲ್ಪೊಡೆಂಕ್ಲು ಮುಟ್ಟದ ಧೂಳು ಪದಗಾನ ನಾಟ್ಯಡೀರೆ ಮನಸ್ಸಿಗೆ ಖುಷಿ ಪದಗಾನ ನಾಟ್ಯಡೀರೆ ಮನಸ್ಸಿಗೆ ಖುಷಿ ಈರೆ ಖುಷಿಟ ಎಂಕ್ಲೆ ಬಾಳ್ದ ಖುಷಿ ಸಂಗೀತ ನಾಟ್ಯನು ಬಯಕುನ ದೈವ ಯಕ್ಷಗಾನ ಬಯಲಾಟೊಡೆ ಸುಗಿಪುವ ನಿತ್ಯ ಈ ಪುಣ್ಯ ಸುಧೆ ನೀರಿದ ಪರಪುನನಾದ ಈರೆ ಮಂತ್ರ ಪಂಡೊಂದು ಮೀನಗ ವೇದ ಈ ಪುಣ್ಯ ಸುಧೆ ನೀರಿದ ಪರಪುನನಾದ ಈರೆ ಮಂತ್ರ ಪಂಡೊಂದು ಮೀನಗ ವೇದ ಮೂಲ ಬೀಜಿ ಗಾಳಿ ನಿಲಿಕೆ ಈರೆನ ಪುದರ ಮೂಲ ಬೀಜಿ ಗಾಳಿ ನಿಲಿಕೆ ಈರೆನ ಪುದರ ಮೂಲ ಬರ್ಪೆ ಭಕ್ತರುಡಲು ಗೀರೆ ಉಸಿರು ಎಂಕ್ಲೆ ಗೀರೆ ಉಸಿರು ಸಂಗೀತ ನಾಟ್ಯನು ಬಯಕುನ ದೈವ ಯಕ್ಷಗಾನ ಬಯಲಾಟೊಡೆ ಸುಗಿಪುವ ನಿತ್ಯ ಸಂಗೀತ ನಾಟ್ಯನು ಬಯಕುನ ದೈವ ಯಕ್ಷಗಾನ ಬಯಲಾಟೊಡೆ ಸುಗಿಪುವ ನಿತ್ಯ ಗುಂಡದುಲೈ ಈರದೀದ ಮಲ್ಪುವ ಸೇವೆ ಶರಣ ಶರಣ ಓ ದೇವಿ ಶರಣ ಗುಂಡದುಲೈ ಈರದೀದ ಮಲ್ಪುವ ಸೇವೆ ಭಕ್ತಿ ದಿಂಜಿ ಪದುನು ಬರೆದು ಪಾದೊಡು ದೀವೆ ಸಂಗೀತ ನಾಟ್ಯನು ಬಯಕುನ ದೈವ ಯಕ್ಷಗಾನ ಬಯಲಾಟೊಡೆ ಸುಗಿಪುವ ನಿತ್ಯ ಸಂಗೀತ ನಾಟ್ಯನು ಬಯಕುನ ದೈವ ಯಕ್ಷಗಾನ ಬಯಲಾಟೊಡೆ ಸುಗಿಪುವ ನಿತ್ಯ ಕಟೀಲದ ಪುಣ್ಯ ಕ್ಷೇತ್ರ ಮೂಲ್ ನಡಕು ಸತ್ಯ ಮಾತ್ರ ಕಟೀಲದ ಪುಣ್ಯ ಕ್ಷೇತ್ರ ಕಟೀಲದ ಪುಣ್ಯ ಕ್ಷೇತ್ರ ಮೂಲು ನಡಪು ಸತ್ಯ ಮಾತ್ರ ಕಟೀಲದ ಪುಣ್ಯ ಕ್ಷೇತ್ರ
ಮಧವೂರ ಗಣನಾಥನಾಯ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ದೇವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮಧೂರ ವಿಘ್ನೇಶ್ವರನ ದಿನ ದಿನ ತೀ ದಿನ ತೀ ದಿನ ತೀ ತೊಂತನ ದಿನ ತೀ ದಿನ ತೀ ದಿನ ತೀ ಧಿನ ದಿನತೆ ತೊಂದರ ದಿನತೆ ಧೀ ಧಿನತೆ ಹಾ ಧಿನತೆ ಧೀ ಧಿನತೆ ಹಾ ಧಿನತೆ ಧೀ ಧಿನದ ದಿನದೈ ಧಿನದ ಧಿನದೈ ದಿನದ ಧಿನದೈ ತತ್ತ ಗಜಮುಖನ ನಿನ್ನ ಪಾದವಾನೆವೆ ಗಜಮುಖನ ನಿನ್ನ ಪಾದವಾನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತಾಯ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತಾಯ ಶ್ಯಾಮಾನ ವರ್ಣ ವಿಳಂಬಿತ ಸೂತ್ರ ಆಯ್ ಆಯ್ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ದಿನ 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 ತೀ ತೊಂದ ದಿನ 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 ತೀ ಧಿನದಿನತೆ ಧನರದಿನತೆ ಹೀ ಧಿನತೆ ಹಾ ಧಿನತೆ ಹೀ ಧಿನತೆ ಹಾ ಧಿನತೆ ಹೀ ದಿನದ ಧಿನದೈ ದಿನದ ದಿನದೈ ದಿನದ ಧಿನದೈ ತತ್ತ
ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಭಾಲೆಗಿರಿ ಜಯಳ ಪಾಲನೆನಿಸಿದೆ ಭಾಲೆಗಿರಿ ಜಯಳ ಪಾಲನೆನಿಸಿರೆ ಜಲವ ಸಮರಿದ ಶೀಲದಯಾಗಿದೆ ಕರೆಯುಳ್ಳು ರಂಗಿಸುವ ಕರೆಯುಳು ರಂಗಿಸುವ ಮಧುರಪುರದೊಳ್ಳು ನೆಲೆಸಿರುವ ಮಧುರಪುರದೊಳ್ಳು ನೆಲೆಸಿರುವ ಕರುಣದಿ ನಿಜ ಕಿಂಕರರೆ ಗೊಲೆ ಧುಮನ ಕರುಣದಿ ನಿಜ ಕಿಂಕರರೆ ಗೊಲೆ ಧುಮನ ಧಿರವನು ಪಾಲೆ ಜೊತೆರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ದಿತ್ತಗಿಡ ದಿತ್ತಗಿಡ ದಿನ್ನತಿ ತತ್ತಗಿಡ 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 ದಿನ್ನತಿ ತತ್ತೋಂ ತತ್ತೋಂ ಧನ ದಿನ್ನತಿ ತತ್ತಿ ತತ್ತಿ ಧನ ದಿನ್ನತಿ ಧನ ದಿನ್ನತಿ ಧನ ದಿನ್ನತಿ ಧೀ ಧಿನತಿ ಥಾ ಧಿನತಿ ಧೀ ಧಿನತಿ ಥಾ ಧಿನತಿ ಧೀ ಧಿನದ ಧಿನದೈ ದಿನದ ಧಿನದೈ ದಿನದ ದಿನದೈ ದತ್ತ ಒಂದೇ ದೇವರ ದೇವ ಹರಸುತ ಗಜವಕ್ರ ವಿಘ್ನಗೀನು ಥವಯೋ ಧಿನಮಣಿ ಶತತೇಜೋ ದತ್ತ ಭಕ್ತಿ ಸಿದ್ಧಾರ್ಥೋ ಸಮಧನುಜ ವಿನಾಶೋ ಭೂಧರಂ ವಾರಿಜಾಕ್ಷೋ ಕಮಲಜ ಸುರ ಸ್ತೋತ್ರ ವೇದ ವೇದ್ರಾಂ ನಮಾಮಿ हरे घरा चतुघरा अमर पूजी तोरे अमर पूजे तोरे अमर पूजे तोरे हरे घरा क्रतुघरा अमर पूजे
ತೋರೆ ಅಮರ ಭೋಜೆ ತೋರೆ ಅಮರ ಭೋಜೆ ತೋರೆ ವಾಮನ ಗೋಪಾಲ